ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಗೆಲುವು ನನ್ನದೇ. ಪುಟ್ಟಣ್ಣ ಇವರ ಗೆಲುವಿನಿಂದ ಶಿಕ್ಷಕರೆಲ್ಲ ಸರ್ಕಾರದ ಪರವಾಗಿದ್ದಾರೆ ಎಂದು ಸಾಬೀತಾಗಿದೆ ಎಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ತುಮಕೂರು ಜಿಲ್ಲೆಯಲ್ಲಿ ಹಿಂದಿನ ಚುನಾವಣೆಯಲ್ಲಿ ಅತಿ ಹೆಚ್ಚು ಸಹಕಾರ ಕೊಟ್ಟಂತಹ ತಾಲೂಕು ತುರುವೇಕೆರೆ. ಆದ್ದರಿಂದ ಈ ತಾಲೂಕಿನ ಮೇಲೆ ನನಗೆ ವಿಶೇಷ ಪ್ರೀತಿ. ಈ ಬಾರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಗೆಲುವು ನನ್ನದೇ. ಪುಟ್ಟಣ್ಣ ಇವರ ಗೆಲುವಿನಿಂದ ನಮಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಂತಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಯಜಮಾನ್ ಮಹೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ಹಾಗೂ ಕೊಳಾಲ ನಾಗರಾಜ್, ಕಾರ್ಯದರ್ಶಿ ನಂಜನಪ್ಪ, ಮಾಳಿ ಕೃಷ್ಣಪ್ಪ, ದೇವರಾಜ ಮಾಸ್ತಿಗೊಂಡನಹಳ್ಳಿ, ರಾಮಡಿಹಳ್ಳಿ, ತ್ರೈಲೋಕ್ಯನಾಥ್, ಮಹೇಂದ್ರ, ಶ್ರೀನಿವಾಸ್, ಟಿಎಚ್ ಗುರುದತ್, ಶಶಿಶೇಖರ್, ಕೆಂಪರಾಜ್, ಶಿವರಾಜ್ ಜೋಗಿಪಾಳ್ಯ, ಪುರ ರಾಮಚಂದ್ರಯ್ಯ, ಗವಿರಂಗಯ್ಯ, ಚಂಡೂರು ಮೋಹನ್, ಪ್ರಕಾಶ್ ಸೇರಿದಂತೆ ಕಾರ್ಯಕರ್ತರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. 5 ಬೂತ್ಗಳು 1412 ಮತಗಳನ್ನು ಉಸ್ತುವಾರಿನ ನಾವು ತಗೊಂಡ್ವಿ. ಟೋಟಲ್ 18,000 ಮತದಲ್ಲಿ ಅದನ್ನು ಉಸ್ತುವಾರಿ ತಗೊಂಡಿದ್ವಿ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಮಾತಾಡೋದು, ಲಾಸ್ಟ್ ಟೈಮು ಕಾಂಗ್ರೆಸ್ ಥರ್ಡ್ ಪ್ಲೇಸ್, ಪುಟ್ಟಣ್ಣ ಮತ್ತೆ ಬಿಟ್ಟರೆ ಸೆಕೆಂಡ್ ಪ್ಲೇಸ್ JDS, ಈ ಸಲ ನಿಂತ್ಕೊಂಡಿದ್ದಾರೆ, ಹೆಂಗೆ ಗೆಲ್ತಾರೆ ಅಂತೇಳಿ ಎಲ್ಲರೂ ಮಾತಾಡೋದು. ಅವ್ರು ಮಾತಾಡಿದಾಗೆಲ್ಲ ನಮಗೆಲ್ಲ ಇನ್ನ ಸ್ವಲ್ಪ ರೋಷ ಜಾಸ್ತಿ ಆಗಿದೆ. ಒಬ್ಬ ಶಿಕ್ಷಕರ ಸ್ನೇಹಿ ಜೊತೆಗೆ OPS ಅಲ್ಲಿ 143 ದಿವಸ ಏನು ಸ್ಟ್ರೈಕ್ ಮಾಡಿ 3 ಜನ ಪ್ರಾಣ ತೆತ್ತಾಗ ಯಾವುದೇ ಎಮರ್ಜೆನ್ಸಿ ಹೋಗಿ ಅವ್ರ ಜೊತೆಯಲ್ಲಿದ್ದು ಆವತ್ತಿನ ಸರ್ಕಾರ ಕರೆದ್ರೂ ಸಹ ಬಂದಿಲ್ಲ. ಅಂತ ಸಂದರ್ಭದಲ್ಲಿ ತುಂಬಾ ನೋವು ಕೊಟ್ಕೊಂಡು ನನ್ನ ಮತದಾರರಿಗೆ ಇಷ್ಟೊಂದು ಅನ್ಯಾಯ ಆದಾಗೂ ಸಹ ಸರ್ಕಾರ ಬರಲಿಲ್ಲ ಅಂತೇಳಿ ಅವರು ಅಲ್ಲಿಂದ ಹೊರಗಡೆ ಬರುವಂತ ನಿರ್ಧಾರ ಆವತ್ತೇನೆ ಮಾಡಿದ್ರು. ಅದನ್ನ ಅವ್ರು ನಮ್ಗೆ ವ್ಯಕ್ತಪಡಿಸ್ತಾ ಇದ್ರು. ಇದೇ ಮೇಜರ್ ರೀಸನ್. ನನ್ನ ಮತದಾರರು ಪ್ರಾಣ ತಗೊಂಡಾಗ, ಪ್ರಾಣ ಹೋದಾಗೂ ಸಹ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರು ತರಲೆ ಆ ಜಾಗಕ್ಕೆ ಬರಲಿಲ್ಲ. ಇವತ್ತು ಖಂಡಿತ ಆ ಒಂದು ಏನು ಅವರ ಒಂದು ಬಾಂಧವ್ಯ ಇದೆ ಶಿಕ್ಷಕರ ಜೊತೆ, ಇವತ್ತಿನ ಚುನಾವಣೆ, ಆ ಚುನಾವಣೆ ಫಲಿತಾಂಶನೇ ಅದಕ್ಕೆಲ್ಲ ಒಂದು ಸಂದೇಶ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂದ್ರೆ ಅದೇ 5ನೇ ಟರ್ಮ್ ಅವ್ರು ಗೆದ್ದಿರೋದು. ಈಗ ಆಲ್ರೆಡಿ 24 ವರ್ಷ ಸೇವೆ ಮಾಡಿದ್ದಾರೆ. 24 ವರ್ಷದಲ್ಲಿ ಅವರ ನಡೆ ನುಡಿ ಮತ್ತೆ ಅವರ ಒಂದು ಶಿಕ್ಷಕರ ಜೊತೆಯಲ್ಲಿದ್ದಂಥ ಬಾಂಧವ್ಯ ಇವತ್ತು ಅವರೆಲ್ಲೇ ಇಲ್ಲಿ ಪುಟ್ಟಣ್ಣ ಗೆಲ್ತಾರೆ ಅನ್ನೋ ಒಂದು ಸಂದೇಶ ಇವತ್ತು ರವಾನೆ ಮಾಡಿದ್ದಾರೆ. ಖಂಡಿತ ಅದು ನಮ್ಮ ಪಕ್ಷಕ್ಕೆ ಒಳ್ಳೆ ಮೊದಲ ಗೆಲುವಾಗುತ್ತೆ. ಸರ್ಕಾರ ಅವ್ರನ್ನಾದ್ಮೇಲೆ ಇದು ಮೊದಲನೇ ಗೆಲುವಾಗುತ್ತೆ. ಅವ್ರು ಹೊಂದಾಣಿಕೆಯಲ್ಲಿ ಹೋದ್ರೂ ಸಹ ಏನು ಮಾಡ್ಲಿಕ್ಕಾಗಲ್ಲ, ಅವ್ರು ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಅದು ಖಂಡಿತ ಸರ್ಕಾರ ತಗೊಂಡಂತ ನಿರ್ಧಾರಗಳು ಮತ್ತೆ ಅತಿ ಹೆಚ್ಚಿನ ಫಲಾನುಭವಿಗಳು ಇವತ್ತು ಸರಿಸುಮಾರು 1,20,1,20,00,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮೊನ್ನೆ ಆಯವ್ಯಯದಲ್ಲಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತ ಮುಂದಿನ ದಿನದಲ್ಲಿ ಸಹ ಬರುವಂತ ಪಾರ್ಲಿಮೆಂಟ್ನಲ್ಲಿ ಯಾವುದೇ ಸಂಶಯ ಪಡೋದಿಲ್ಲ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿಗಳ ದೇಶಗಳು 20 ಹೆಚ್ಚು ಸ್ಥಾನಕ್ಕೆ ಗೆಲ್ಲುವ ಸಂಶಯ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ನಾವು ತುರುವೇಕೆರೆ ಭಾಗದಲ್ಲಿ ಸಾಕಷ್ಟು ಶಾಲೆಗಳಿಗೆ ಹೋಗಿದ್ವಿ. ನಾವು ಸರ್ಕಾರಿ ಶಾಲೆಗಳಿಗೆ ಹೋಗಿದ್ವಿ, ಖಾಸಗಿ ಶಾಲೆಗಳಿಗೆ ಹೋಗಿದ್ವಿ, ಅನುದಾನಿತ ಶಾಲೆಗಳಿಗೆ ಹೋಗಿದ್ವಿ. 3 ಕಡೆ ಅದರದೇ ಆದಂಥ ಸಮಸ್ಯೆಗಳಿದ್ದಾವೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕನಿಷ್ಠ ಅವರಿಗೆ ಒಂದಷ್ಟು ಆರೋಗ್ಯ ಕೊಡಬೇಕು ಅನ್ನೋ ವಿಚಾರ ಇದೆ. ಕನಿಷ್ಠ ವೇತನಕ್ಕೋಸ್ಕರವಾಗಿ ಒಂದಷ್ಟು ಸಹಾಯ ಮಾಡಿ ಅನ್ನೋದಿದೆ. ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ 2015ರಿಂದ ಇದುವರೆಗೂ ಏನು ವೇಕೆನ್ಸೀಸ್ನ ತುಂಬಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಅದನ್ನು ಮಾಡಬೇಕು ಅಂತಿದೆ. ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂದಂಥ ಸಂದರ್ಭದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನ ಅತಂತ್ರ ಮಾಡಿದ್ದಾರೆ. ಈ ಕಡೆ NPS ಅಲ್ಲಿ ಇಲ್ಲ, ಈ ಕಡೆ OPS ಅಲ್ಲಿ ಇಲ್ಲ. ಜ್ಯೋತಿ ಸಂಜೀವನಿ ಅಂತ ಅಂದಂಥ ಸಂದರ್ಭದಲ್ಲಿ ಅವರಿಗೆ ಅನ್ವಯಿಸಿದ್ದಂಗೆ ಮಾಡಿದ್ದಾರೆ. ಇದೊಂದು ಕಡೆ ಸಂಕಷ್ಟ ಆದರೆ, ಮತ್ತೊಂದು ಕಡೆ ಏನು ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರೋಂಥ ಶಿಕ್ಷಕರಿಗೆ ಏನು 2006 ಏಪ್ರಿಲ್ 1 ನಂತರ ರಿಪೋರ್ಟ್ ಆದಂಥವರೆಲ್ಲ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂದಿದ್ದಾರೆ. ಇವತ್ತು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಅವ್ರು ನಿವೃತ್ತಿ ಆದರೆ 829 ರೂಪಾಯಿಂದ ಹಿಡ್ಕೊಂಡು 2,200 ಸಾವಿರ ಬರುತ್ತೆ. ಎಲ್ಲರೂ ಹೋಗಿ ಅವ್ರು ಸ್ಪೆಷಲೈಸ್ಡ್ ಡಾಕ್ಟರ್ ಹತ್ರ ಬೆಂಗಳೂರಲ್ಲಿ ಕನ್ಸಲ್ಟೇಷನ್ ಹೋದ್ರೆ 2,000 ರೂಪಾಯಿ ಬೇಕು. ಅಂಥದ್ರಲ್ಲಿ ನಿವೃತ್ತಿ ನಂತರದಲ್ಲಿ ಮಕ್ಕಳು ನೋಡಿಲ್ಲ ಅಂದ್ರೆ ಅವ್ರು ಬದುಕೇಗಿರುತ್ತೆ ನೋಡಿ ನಾವು ಊಹಿಸ್ಕೊಳ್ಳೋದಕ್ಕೂ ಅಸಾಧ್ಯವಾಗಿದೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿ OPS ಅನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ರಾಷ್ಟ್ರ ಮತ್ತೆ ರಾಜ್ಯದಲ್ಲಿ
ಮ್ಯಾನಿಫೆಸ್ಟೋದಲ್ಲಿ 2ನೇ ವಿಷಯವಾಗಿ ಹೇಳಿದ್ದಾರೆ. ಖಂಡಿತ ಮುಖ್ಯಮಂತ್ರಿಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ. ಸದ್ಯದಲ್ಲೇ ಒಳ್ಳೆ ಸಿಹಿ ಸುದ್ದಿ ಕೊಡ್ತಾರೆ. 7ನೇ ವೇತನ ಆಯೋಗವನ್ನು ತಾವೆಲ್ಲ ನೋಡಿರ್ತೀರಾ.